ಬ್ರಹ್ಮಕಲಶೋತ್ಸವ ಇದು ರಾಮ ಹನುಮ ಭಕ್ತರ ಸಮಾಗಮ. ರಾಮ ಹನುಮ ಭಕ್ತರು ಭಕ್ತಿಯಿಂದ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಹ ಪುಣ್ಯದ ಕ್ಷಣ. ಹನುಮಗಿರಿ ಬ್ರಹ್ಮಕಲಶೋತ್ಸವದಲ್ಲಿ ವಿಶೇಷವಾಗಿ ರಾಮನ ಭಕ್ತರೆಲ್ಲರನ್ನ ಸೇರಿಸಿಕೊಂಡು ಕೋಟಿ ಶ್ರೀರಾಮ ತಾರಕ ಮಹಾಯಜ್ಞ ನಡೀತಾ ಇದೆ. ಭಕ್ತರಿಗೆ ಹಲವು ತಿಂಗಳಿನಿಂದಲೇ ದೀಕ್ಷೆಯನ್ನ ನೀಡಿ ಅವರು ಭಕ್ತಿಯಿಂದ ಶ್ರೀರಾಮ ಜಯರಾಮ ಜಯ ಜಯರಾಮ ಪಠಿಸೋ ರೀತಿಯಾಗಿ ಮಾಡಿ ಅವರನ್ನ ಕೂಡ ಕೋಟಿ ಶ್ರೀರಾಮ ತಾರಕ ಮಹಾಯಜ್ಞದಲ್ಲಿ ಭಾಗಿಯಾಗುವಂತೆ ಮಾಡಲಾಗಿತ್ತು. ಇವತ್ತು ಬ್ರಹ್ಮಕಲಶೋತ್ಸವದ ಪುಣ್ಯ ಕ್ಷಣದಂದು ಕೋಟಿ ಶ್ರೀರಾಮ ತಾರಕ ಮಹಾಯಜ್ಞ ಆರಂಭಗೊಂಡಿದೆ. ಹನುಮಗಿರಿ ಕ್ಷೇತ್ರ ಈಗ ಬಂದಂತಹ ಭಕ್ತರ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಕುಂಭ ಮೇಳದಂತೆ ಕಾಣ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ ವೈದಿಕರು ಕೇಸರಿ ಉಡುಗೆಯನ್ನ ತೊಟ್ಟು ಭಕ್ತಿಯಿಂದ ಶ್ರೀರಾಮ ಜಯರಾಮ ಜಯ ಜಯರಾಮ ಪಠಿಸ್ತಾ ಇದ್ದಾರೆ. ಅದರ ಜೊತೆಗೇನೆ ಅಷ್ಟಬದಾನ ಸೇವೆ ಕೂಡ ನಡೀತಾ ಇರುವಂತದ್ದು. ಕೋಟಿ ಶ್ರೀರಾಮ ತಾರಕ ಮಹಾಯಜ್ಞ ನಡೀತಾ ಇರುವಂತ ಈ ಒಂದು ಜಾಗ 1 ಲಕ್ಷಕ್ಕೂ ಅಧಿಕ ಸ್ಕ್ವೇರ್ ಫೀಟ್ ನಲ್ಲಿ ಪೆಂಡಾಲನ್ನ ಹಾಕಿರುವಂತದ್ದು. ಒಟ್ಟು 11 ಯಾಗ ಕುಂಡಗಳು ಇಲ್ಲಿದೆ. ಒಂದೊಂದು ಕುಂಡದಲ್ಲಿ 10 ಜನ ವೈದಿಕರ ಹಾಗೆ ಒಟ್ಟು 11 ಕುಂಡದಲ್ಲಿ 100 ಜನ ವೈದಿಕರಿಂದ ಕೋಟಿ ಶ್ರೀರಾಮ ತಾರಕ ಮಹಾಯಜ್ಞ ನಡೀತಾ ಇದೆ. ಪ್ರಥಮವಾಗಿ ಅಷ್ಟಬದನ ಸೇವೆ ನಡೆಯುತ್ತೆ, ಆಮೇಲೆ ಕೋಟಿ ಶ್ರೀರಾಮ ತಾರಕ ಮಹಾಯಜ್ಞ ನಡೆಯುತ್ತೆ. 100 ಜನ ವೈದಿಕರು ಶ್ರೀರಾಮ ಜಯರಾಮ ಜಯ ಜಯ ರಾಮ ಪಠಿಸ್ತಾ ಈ ಒಂದು ತಾರಕ ಯಜ್ಞದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೇನೆ ತಿಂಗಳುಗಳ ಹಿಂದೆ ಗ್ರಾಮದ ಭಕ್ತರಿಗೆ ಈ ಒಂದು ದೀಕ್ಷೆಯನ್ನು ನೀಡಲಾಗಿತ್ತು. ಅವರೂ ಕೂಡ ಭಕ್ತಿಯಿಂದ ಈ ಒಂದು ಕೋಟಿ ತಾರಕ ಮಹಾಯಜ್ಞದಲ್ಲಿ ಭಾಗಿಯಾಗುವಂತೆ ಮಾಡಲಾಗಿತ್ತು. ಭಕ್ತರು ಪಠಿಸಿದಂತಹ ಶ್ರೀರಾಮ ಜಯರಾಮ ಜಯ ಜಯ ರಾಮ ಪಠಣವನ್ನು ಈ ಒಂದು ಯಾಗದಲ್ಲಿ ಸಮರ್ಪಣೆಯನ್ನು ಮಾಡಲಾಗುತ್ತೆ. ಈ ಹಿಂದೆಯೇ ಹೆಸರು ಮತ್ತು ಎಷ್ಟು ಬಾರಿ ಪಠಣ ಮಾಡಿದ್ದಾರೆ ಅನ್ನೋದರ ಲಿಸ್ಟನ್ನು ಕೊಡಬೇಕಾಗಿತ್ತು. ಅವುಗಳನ್ನು ಈಗಾಗಲೇ ಭಕ್ತರು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅವುಗಳನ್ನು ಕೂಡ ಯಾಗದಲ್ಲಿ ಸಮರ್ಪಣೆಯನ್ನು ಮಾಡಲಾಗುತ್ತೆ. ಈ ಮೂಲಕ ಭಕ್ತರನ್ನು ಕೂಡ ಸೇರಿಸಿಕೊಂಡು ಕೋಟಿ ಶ್ರೀರಾಮ ತಾರಕ ಮಹಾಯಜ್ಞ ನಡೀತಾ ಇರುವಂಥದ್ದು. ರಾಮತಾರಕ ಮಂತ್ರಕ್ಕೆ ವಿಶೇಷವಾಗಿರುವಂತಹ ಶಕ್ತಿ ಇದೆ. ಹಾಗಾಗಿ ಭಕ್ತರೆಲ್ಲರನ್ನ ಸೇರಿಸಿಕೊಂಡು ಹನುಮಗಿರಿ ಬ್ರಹ್ಮಕಲಶೋತ್ಸವದಲ್ಲಿ ಕೋಟಿ ಶ್ರೀರಾಮ ತಾರಕ ಮಹಾಯಜ್ಞ ನಡೀತಾ ಇದೆ. ಭಕ್ತರೆಲ್ಲರೂ ಕೂಡ ಭಕ್ತಿಯಿಂದ ಶ್ರೀರಾಮ ಜಯರಾಮ ಜಯ ಜಯ ರಾಮ ಪಠಿಸಿ ಪುಣ್ಯರಾಗ್ತಾ ಇದ್ದಾರೆ, ಧನ್ಯರಾಗ್ತಾ ಇದ್ದಾರೆ. ನೀವು ಕೂಡ ಈ ಒಂದು ಪುಣ್ಯದಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕುಶಲಪ್ಪ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಹನುಮಗಿರಿ.